ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡಿರುವ ಮಣಿ ಮನಮೋಹನ ರೈ ಅವರು ಬರೆದ ತುಳುವೆರ್ನ ಪಾರಂಪರಿಕ ಪ್ರಾಣಿ ವೈದ್ಯ ಒಂಜಿ ಸ್ಥೂಲ ಅಧ್ಯಯನದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ನಗರದ ತುಳುಭವನದ ಸಿರಿಚಾವಡಿ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಉರ್ವಸ್ತೂರಿನ ತುಳುಭವನದ ಸಿರಿಚಾವಡಿ ಸಭಾಂಗಣದಲ್ಲಿ ತುಳುವೆರ್ನ ಪಾರಂಪರಿಕ ಪ್ರಾಣಿ ವೈದ್ಯ ಒಂಜಿ ಸ್ಥೂಲ ಅಧ್ಯಯನದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು. ಮಂಗಳೂರಿನ ಸತೀಶ್ ಪೈ ದಯಾನಂದ ಪೈ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಯಕರ ಭಂಡಾರಿ ಎಂ ಅವರು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಹಾಲೆಮರದ ಕಷಾಯವನ್ನು ಪಾರಂಪರಿಕ ಆಚರಣೆಯ ರೂಪವನ್ನು ಕೊಟ್ಟು ಅದನ್ನು ಎಲ್ಲರೂ ಸ್ವೀಕಾರ ಮಾಡುವಂತೆ ಮಾಡಿರುವ ಪ್ರಯತ್ನಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಅಂದಿನ ಕಾಲದಲ್ಲಿ ಹಿರಿಯರು ಮಾಡಿಕೊಟ್ಟಿರುವ ದಾರಿಯನ್ನು ಮರೆಯಬಾರದು. ಜನಪದ ವೈದ್ಯಕೀಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಗುತ್ತಿದೆ ಎಂದರು. ನಮ್ಮ ಹಿರಿಯರು ಮಸ್ತು ವರ್ಷದ ತುಂಬೆ ಒಂದು ಆಚರಣೆ ಮಕ್ಕಳು ವೈಜ್ಞಾನಿಕ ಒಂದು ಸಂಶೋಧನೆ ಮಾಡ್ತಿದ್ರು. ಪಾಲಮರದ ಕಷಾಯ ಪೂರ ಸಂಶೋಧನೆ ಮಾಡ್ತಾ ಇತ್ತು. ಇಂಚಿನ ರಾಸಾಯನಿಕ ಉಂಡು ತೂತಿದ್ರು. ಐದು ಹೂವೆ ಪ್ರಾಣಿಗಳನ್ನು ಪೂರ ಪರೀಕ್ಷೆ ಮಾಡ್ತಿದ್ದ ನಿಜವಾದ ಕೆಲಸ ಮನ್ಪುಣ ಇದನ್ನೆಲ್ಲ ಟೆಸ್ಟ್ ಮಾಡ್ತಿದ್ರು. ಬಟ್ ಇನ್ನು ಐತ ಮೂಲಕ ಮನ್ಪುನಾಗ ನನಗೆ ಪೂರ ರುಜುವಾತ ಅವನುಂಟು. ಬಟ್ ಒಂದು ದಾಲ ಮನ್ಪಂದೆ ಈ ಒಂದು ಮರಟ್ಟು ಇಂಚಿನ ಅಪರೂಪದ ಮರ್ದದ ಗುಣ ಉಂಡು. ಸೊ ಐನು ಸಾಮಾನ್ಯವಾಗಿ ನಮ್ಮ ಇಂಚಿನ ನೆಟ್ಟು ಮರದುಂಡು ಬರಲೆ ಬಡ್ಡೆ ಎಲ್ಲ ಬರ್ಪುಜೇರು. ಸೊ ಐಕೊಂಜಿ ಒಂಜಿ ಈ ಸಾಮಾಜಿಕವಾಯಿನ ಒಂಜಿ ಆಚರಣೆದ ರೂಪ ಕೊರ್ನಾಗ ಸೊ ಐಕೊಂಜಿ ಮಹತ್ವ ಬರ್ಪುಡು. ಐನ ಮಾತ್ರ ದೆತ್ತೊಂದರು ಬಂಪನ ಒಂಜಿ ಐಕೊಂಜಿ ಸಾಮಾಜಿಕ ಆಚರಣೆದ ಒಂಜಿ ಸಾಂಪ್ರದಾಯದ ರೂಪ ಕೊರದು ಐನ ಮಾತ್ರಲ ಮನ್ಪುನ ದೆತ್ತೊಂದ ಲೆಕ್ಕ ಮನ್ಪುನ ಒಂಜಿ ಒಂಜಿ ಐಕ ವಿರೋಧ ಯೋಚನೆ ಉಂಟದೆ. ಸೊ ಐನ ನಮ್ಮ ಅಪ್ರಿಷಿಯೇಟ್ ಮಾಡ್ಬೋದು. ಸೊ ನಮ್ಮ ಜನಪದ ವೈದ್ಯ ಪರಂಪರೆಗೆ ಜನಪದ ವೈದ್ಯ ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ಉಂಟು. ಈ ಅಂತಾರಾಷ್ಟ್ರೀಯವಾದ ಕಲ್ಪನೆ ನಿಕ್ಲಿಗೆ ತೆರಿಪಾಯಿರೋಸ್ಕರ ಮಾತ್ರ ಈ ಎರಡು ಮೂರು ಉದಾಹರಣೆ ನಾನು ಕೊಡೋದಿಲ್ಲ. ಸೊ ಅಂಚಿತ್ತಿನ ಒಂದು ಜನಪದ ವೈದ್ಯ ಮಾಹಿತಿನ ಸಂಗ್ರಹ ಮಂತದ್ದು ಒಂದು ಅಪರೂಪದ ಪುಸ್ತಕನು ಇಲ್ಲಿ ನಮ್ಮ ಮಣಿ ಮನಮೋಹನ್ ರೈ ಬೇರೆ ಬರೆದು ಅವನಿ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯೆ ವಿಜಯಲಕ್ಷ್ಮಿ ಪ್ರಸಾದ್ ಮಾತನಾಡಿ, ಇದೊಂದು ಉತ್ತಮ ಪುಸ್ತಕವಾಗಿ ಪ್ರಕಟಗೊಂಡಿದೆ. ಆರೋಗ್ಯದ ಬಗ್ಗೆ ಮಾಹಿತಿ ಪುಸ್ತಕದಲ್ಲಿ ಸುಂದರವಾಗಿ ಮೂಡಿ ಬಂದಿದೆ ಎಂದರು. ಕೊಡನಾಟ ಶುರುವಾಯಿನಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜು ತುಳು MA ಕಲ್ಪನಾಗ 21 ವರ್ಷ ಸೇರಿನಿ. ಒಟ್ಟಿಗೆ ಕುಲ್ಲಿನಿ, ಸುಖ ಕಷ್ಟ ಪಾತಿನಿ, ಬೊಕ್ಕ ಪಟ್ಟಣಿನಿ, ಮಾತಾಡ್ದ ಹೆಚ್ಚು ಒರೆಯಬರಿ ಪ್ರೀತಿ ಕೊರ್ನಿ. ಕುಲ್ಲಿಯಲ್ಲೂ ಬೇಗ ಆತುದರಿಂದ ಅಕ್ಲೇನು ಶಾಲೆಗೆ ಕಡಪುರ್ನ ಪ್ರಾಯೋಡು ಎಂಕಲ್ ಕಲ್ಪರ ಸೇರಿನಿ. ಐಟ್ಲ ತುಳು MAದ ಸುರುತ್ತ ರ್ಯಾಂಕ್ 20 ಪಟ್ಟಣಿನಿ. ಉನಿ ಎಂಕಲ್ನ ಕಲಿಕದ ಇಕ್ಕೊಂಡಾಗ 20 ಒಟ್ಟಿಗೆ ತಿಕ್ಕಿ ನಾವು ಭಾರಿ ಖುಷಿತ ಸಂಗತಿ. ಯಾನು ಸುರಟೆ ಪಂಡೆ ಲೆಕ್ಕ ಮಣಿ ಎಂಕ ಆತ್ಮೀಯ ಸ್ನೇಹಿತೆ ಮಾತ್ರ ಅತ್ತು ಸಹೋದರಿ ಸಮಾನ ಬಂದು 20 ಚಿಂತನೆ ಆಸಕ್ತಿ ಒಂಜೆ ಲೆಕ್ಕ ಇರ್ತದೆ. ಬೊಕ್ಕ ಕ್ಲಾಸ್ ಒಂದು ಹಿರಿಯಪ್ಪಿ ಬಂದು ಇರ್ತೀನಿ ನಮ್ಮ ರಡೇ ಜನ ಬಾಕಿ ಪೂರ ಇಲ್ಲೇ ಪ್ರಾಯದಪ್ಪು ಎಂಕುಲು ಕೈತಲಾಯರ ಅವಲ ಒಂದು ಕಾರಣ ಆದಿತ್ತು. ಇತ್ತೆ ಒಂದು 6 ಬರೆತಿನ ಪುಸ್ತಕದ ಬಿಡುಗಡೆ ಆಂಡ ಇಂಕ್ ಯಾನೇ ಪುಸ್ತಕ ಬರೆತಿಲೆಕ್ಕ ಹೆಮ್ಮೆ ಖುಷಿ. 10ನೇ ಕೆಲಸನ ಅಚ್ಚುಕಟ್ಟಾದ ಮಲ್ಪುನ ಅರಮಣಿ ಅಂಚಾದು ಇಂಚಿನ ಒಂದು ವಿಶಿಷ್ಟವಾದ ಪುಸ್ತಕ ಇನ್ನು ಪ್ರಪಂಚ ತಿಳಿಯದ ಸಾಧ್ಯ. ಪುಸ್ತಕದ ಲೇಖಕಿ ಮಣಿ ಮನಮೋಹನ ರೈ ಮಾತನಾಡಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಹಕಾರದೊಂದಿಗೆ ಪುಸ್ತಕ ಪ್ರಕಟಗೊಂಡಿದೆ. ಎಲ್ಲರೂ ಸಹಕಾರ ನೀಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಎನ್ನ ಭಾಗ್ಯಪಂದು ಪದವಿ ಐದು ತುಳು ಸಾಹಿತ್ಯ ಅಕಾಡೆಮಿದ ತುಂಬುದ ಬೊಕ್ಕ ಇತ್ತದ ಗುರ್ಕಾರ್ಲು ಬೊಕ್ಕ ಆಡಳಿತ ವರ್ಗವು ಸೋಲೈತು ಸೊಲ್ಮೆನೆ ಸಂದಾಮೆ ಮಣ್ಣ ಸಂಸ್ಕೃತಿನ ಉಸುಲಾದ ತೆತ್ತೊಂದು ಬದುಕೊಂದು ಬೆಳಗಿನ ತುಳುಮೀರು. ವಾಸ್ತವವಾದ ಪ್ರಾಣಿ ವೈದ್ಯ ನಿಸರ್ಗದ ಸಾಚಾ ಪ್ರೇರಣೆದ ಅನಿವಾರ್ಯ ಆದ ರೂಪು ಪಡೆದಿನಿ ಪದವಿ. ನರಮನಿನ ಸೀಕ್ ಕಸಾಲೆ ಆಯ್ನಾತೆ ಪಿರಾಕಿದವು ಸೀಕ್ ನರಮನಿಗೆ ಬರದೆ ಮರಕ್ಕೆ ಬರ್ಕೊಂಡ ಪಂದ ನಮ್ಮ ಏರಿಯ ಪಂಪಿನ ಉಂಟು. ಬಜಿ ಮರಕ್ಕಂತಂದೆ ನಿಸರ್ಗದ ಬದುಕುನ ಪ್ರತಿಯೊಂದು ಜೀವರಾಶಿಗಳ ಕಾಯಿಲೆ ಕಸಾಲೆ ತಪ್ಪಂದಿನ ಆಂಡ ನರಮನಿಗೆ ಬರ್ಪಿನ ಸೀಗಲು ನೆಟ್ಟಿ ಚಪನೊಲಿ ನಿಸರ್ಗದ ಆಗಿನ ಬದಲಾವಣೆ ಗೊತ್ತು ಪ್ರಾಣಿ ಪಕ್ಕಿ ಬಿರಣದ ಬದುಕನ್ನು ತೂದು ಸುರೂತ ಹಂತಳು ನರಮನಿ ಮದ್ದು ಮಂತನೊಡೆ ಕತ್ತೊಂಡೆ ಬಂದು ತಿಳಿದು ಬರ್ಬೋದು. ಬೇತೆ ಬೇತೆ ನಮ್ಮ ಹಿಡಿದ 5 ಮರಗಳೆಡ್ದು
ಪ್ರಾಣಿಲಿಡ್ದು ಮತ್ತೊಂದು ಸೀಗು ಗುಣ ಮತ್ತಿಲಕ್ಕನೆ ತನ್ನ ಸಾಂಗುಣ ತನ್ನ ಸುತ್ತಮುತ್ತಲಿನ ಪ್ರಾಣಿಗಳಿಗೆಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಕೊಟ್ಟಾಗ ಅವರಲ್ಲಿರುವ ಪ್ರತಿಭೆಯನ್ನು ಹೊರತರಲು ಸಾಧ್ಯ. ಯುವ ಪೀಳಿಗೆಗೆ ಅವಕಾಶ ಕೊಡಬೇಕಾಗಿದೆ. ತುಳು ಭಾಷೆಯ ಉಳಿವಿಗಾಗಿ ಇಂತಹ ಪ್ರಯತ್ನ ಮಾಡಬೇಕಾಗಿದೆ ಎಂದು ಹೇಳಿದರು. ಬಿಡುಗಡೆ ಬಂತ ಬಿಡುಗಡೆ ಬಂತೇನು ಐದು ಬೊಕ್ಕ ಎಂಕಲೆಗ್ ಸಂಸ್ಕೃತಿ ಇಲಾಖೆದು ಜಾತ್ ಪೆದ್ದ ಪೆದ್ದ ಕಾರ್ಯಕ್ರಮದ ಬಾರಿ ತುರ್ತುದ ಜವಾಬ್ದಾರಿ ಬರ್ತದೆ. ಕರ್ನಾಟಕದ ಉದರದ ಯುವ ವರ್ಷ ಆಯ್ನ ಲೆಕ್ಕ ಸುವರ್ಣ ಕರ್ನಾಟಕ ಸಂಭ್ರಮ ಅನ್ನೋ ಈ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಡು ఒక ವಿಭಾಗಡು ಮನ್ಪುನ ಈ ಜವಾಬ್ದಾರಿ ಇರ್ತದೆ. ಬೊಕ್ಕ ಮುಲ್ಪಲ್ಲ ಈಗ ವಿಶೇಷమైన ಕಾರ್ಯಕ್ರಮವನ್ನು ಪಡಿತಾರೆ. ಬೊಕ್ಕ ಇತ್ತ ಸುಮಾರು ಮೀಟಿಂಗ್ಗಳು ಬೊಕ್ಕ 2-3 ಸರ್ತಿ ತುಂಬಿಕೊಂಡು ಇಂಚ ಮಾತಾಡಿದಾಗ ಅಕ್ಕ 2-3 ಸರ್ತಿ ಇಂಗ್ಲಿ ಆಲೋಚನೆ ಬಂದಿತ್ತ ನಾನು 10 ದಿನ ಬಿಡುಗಡೆ ಮನ್ಪನಿ ಅವು ದುಂಬೆ ಪೋಂಡು ಅಂಡ ಇನ್ನೇಕ್ ಆ ಯೋಗ ಭಾಗ್ಯ ಕೂಡುದು ಬರ್ತದೆ. ಇಂಚ ಯಾರು ಒಂಜಿ ಪಾತ್ರ ಮಾಡಿದ್ದೆ ಆಡಲ್ಲ ಯಾನ್ಯಾಪರ ಒಂಜಿ ಕೈಟ್ ತಾಟಿ ಬಟ್ಟರೆ ಹಾಕೊಂಡು ನಂಬುಜಿ ಗಡ್ಡೆ ಕೈ ಬೋಡು ತಾಟಿ ಬಟ್ಟರೆ ಬೂಕು ಬೆರೆತಾರೆ ಖಂಡಿತ ವ್ಯವಸ್ಥೆ ಮಾತ್ರ ಮುಲ್ಪ ಮಂತು ಕೊರಕ ಇರ್ನ ಆತ್ಮೀಯ ಬಳಗದ 10 ಜನಕ್ಕೆ ನೋಡಿ ಮತ್ತೆ ಇಲ್ಲಿ ಬರೋಡಿ. ಈ ವೇಳೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಬಾಬು ಕೊರಗ ಪಾಂಗಳ ಅವರು ಸ್ವಾಗತ ಮತ್ತು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಅಶೋಕ ಆಳ್ವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.